ಮಂಗಳೂರಿನ ಸಿಟಿ ಬಸ್ ನಿಲ್ದಾಣದ ಸಮೀಪದ ಮಿಷನ್ ಸ್ಟ್ರೀಟ್ ರಸ್ತೆಯ ರೀಗಲ್ ಪ್ಲಾಜಾದ ನೆಲ ಅಂತಸ್ತಿನಲ್ಲಿ ಜಾಕೀರ್ ಇಕ್ಲಾಸ್ ಮತ್ತು ಮೊಹಮ್ಮದ್ ಮುಸ್ತಫಾ ಮಾಲಕತ್ವದ ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಉದ್ಘಾಟನೆಗೊಂಡಿತು. ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಖಾ ಅಹ್ಮದ್ ಮುಸ್ಲಿಯಾರ್ ಅವರು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಹಜ್ ಉಮ್ರಾ ಯಾತ್ರಾರ್ಥಿಗಳ ಸೇವೆ ಮಾಡುವುದು ತುಂಬಾ ಮಹತ್ವದ ಕಾರ್ಯವಾಗಿದೆ. ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗುಣಮಟ್ಟದ ಸೇವೆ ನೀಡುವ ಮೂಲಕ ಯಶಸ್ವಿಯಾಗಲಿದೆ ಎಂದು ಹೇಳಿದರು. അതേപ്രകാരം തന്നെ അള്ളാഹുവിനെ ആരാധിക്കുന്നതിനും അതുപോലെ തന്നെ ആ വഴിയിൽ കാര്യങ്ങൾ ഒരുക്കി കൊടുക്കുകയും ചെയ്യുന്ന മഹത്തായ സൽക്കർമ്മവുമായിട്ട് അവർ ലഭിക്കും. മാത്രമല്ല ഒരു ഉംറയ്ക്കൊക്കെ പോകുമ്പോൾ ആ യാത്ര തന്നെ ശരിക്കും അത് കൊണ്ടുപോകുന്ന ആൾ ഉപയോഗിച്ചാൽ ശരിയായ ആത്മീയമായ പരിവർത്തനത്തിലൂടെ പോകുന്നവരെ ആക്കിയെടുക്കാനും കൂടി കഴിയും. അതൊക്കെ ഈ തവാഫ് ടൂർസ് ആൻഡ് ട്രാവൽസിന് അള്ളാഹു തൗഫീഖ് ചെയ്തു കൊടുക്കുമാറാകട്ടെ. ಧರ್ಮಗುರು ಫಾದರ್ ಜೆಪಿ ಕ್ರಾಸ್ತರ್ ಅವರು ಮಾತನಾಡಿ, ಮಂಗಳೂರು ನಗರ ರಾಜ್ಯದಲ್ಲಿ ಉತ್ತಮ ನಗರವಾಗಿ ಬೆಳೆಯುತ್ತಿದ್ದು, ಟ್ರಾವೆಲ್ಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಹಳಷ್ಟು ಅವಕಾಶವಿದೆ. ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಂಸ್ಥೆ ಉತ್ತಮ ಸೇವೆ ನೀಡಿ ಸಾಧನೆಯನ್ನ ಮಾಡಲಿದೆ ಎಂದು ಹೇಳಿದರು. ಒಳ್ಳೆಯ ಉತ್ತಮವಾದ ಸೇವೆ ಲಭಿಸಲಿ. ಇದೊಂದು ಚಾಲೆಂಜಿಂಗ್ ಬಿಸ್ನೆಸ್ ಆದರೂ ಇದರಲ್ಲಿ ಅನೇಕರಿಗೆ ಒಳ್ಳೆಯದನ್ನು ಹಾಗೂ ಉತ್ತಮ ಮಾರ್ಗದರ್ಶನ ಕೂಡ ಈ ಸಂಸ್ಥೆಯಿಂದ ನಮಗೆ ಲಭಿಸಲಿ. ಮುಂದೆ ಈ ಸಂಸ್ಥೆಗೆ ಒಳಿತ ನಾನು ಬಯಸ್ತೇನೆ. ದೇವರು ಈ ಸಂಸ್ಥೆಯನ್ನು ಮತ್ತು ಈ ಸಂಸ್ಥೆ ನಡೆಸುವವರಿಗೆ ಹರಿಸಲಿ ಎಂದು ಸಂಸ್ಥೆಯು ಕಳೆದ 10 ವರ್ಷಗಳ ಪ್ರಯಾಣದ ಸುದೀರ್ಘ ಅನುಭವವನ್ನ ಹೊಂದಿದ್ದು, ನೂತನ ಕಚೇರಿಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ಉಚಿತ ಪಾಸ್ಪೋರ್ಟ್ ಸೇವೆ ಅಲ್ಲದೆ ಉಮ್ರಾ ಅಥವಾ ಯಾವುದೇ ಟಿಕೆಟ್, ವೀಸಾ, ಸ್ಟ್ಯಾಂಪಿಂಗ್, ಇಮಿಗ್ರೇಷನ್, ಹಾಲಿಡೇ ಪ್ಯಾಕೇಜ್ ಬುಕಿಂಗ್ ಮಾಡಿದವರು ಅದೃಷ್ಟ ಕೂಪನ್ ಪಡೆಯಲಿದ್ದು, ವಿಜೇತರಿಗೆ 4 ದಿನಗಳ ದುಬೈ ಪ್ರವಾಸದ ಕೊಡುಗೆಯನ್ನ ನೀಡಲಾಗುವುದು ಎಂದು ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಪಾಲುದಾರರಾದ ಜಾಕೀರ್ ಇಕ್ಲಾಸ್ ಹೇಳಿದರು. ನಮ್ಮೊಂದಿಗೆ ಯಾರೆಲ್ಲ ಉಮ್ರಾ ಅಥವಾ ಯಾವುದೇ ಟಿಕೆಟ್, ವೀಸಾ ಯಾವುದೇ ನಮ್ಮೊಂದಿಗೆ ಖರೀದಿ ಮಾಡಿದರೆ ಅವರಿಗೆ ಒಂದು ಅದೃಷ್ಟ ಕೂಪನ್ ಅನ್ನು ನಾವು ನೀಡುತ್ತೇವೆ. ಅದರ ಮುಖಾಂತರ ಅವರ ಅದೃಷ್ಟಶಾಲಿಗಳು 3 nights 4 days ದುಬೈ ಪರ್ಯಟನೆ ಮಾಡುವ ಒಂದು ಸುವರ್ಣಾವಕಾಶವೂ ಇದೆ. ಇದರಲ್ಲಿ ವೀಸಾ, ಟಿಕೆಟ್ ಹಾಗೂ ದುಬೈಯಲ್ಲಿ ವಸತಿ ಎಲ್ಲವನ್ನು ನಾವು ಕೊಡುತ್ತಿದ್ದೇವೆ. ಇದು ಜನವರಿ 5 ತಾರೀಕುವರೆಗೆ ಇದನ್ನು ನಾವು ಇಟ್ಟಿದ್ದೇವೆ. ಅದಲ್ಲದೆ ಇದರೊಂದಿಗೆ ನಾವು ಸಮಾಜ ಸೇವೆಯನ್ನು ಸಹ ಸಲ್ಲಿಸುತ್ತಿದ್ದೇವೆ. ಅದೇನೆಂದರೆ ಉಚಿತವಾಗಿ ಪಾಸ್ಪೋರ್ಟ್ ಸೇವೆ, ಆನ್ಲೈನ್ ಸೇವೆಯನ್ನು ನಾವು ಉಚಿತವಾಗಿ ನೀಡುತ್ತಿದ್ದೇವೆ. ಇದಲ್ಲದೆ ನಾವು ಇನ್ನಿತರ ಅನೇಕ ಸೇವೆಗಳನ್ನು ಸಹ ಕಳೆದ 10 ವರ್ಷದಿಂದ ನಾವು ಸಲ್ಲಿಸುತ್ತಿದ್ದೇವೆ. ಇದೀಗ ನಾವು ಹೊಸ ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಇದನ್ನೊಂದು ನಾವು ಲಾಂಚ್ ಮಾಡ್ತಿದ್ದೇವೆ. ಬೋಳಂಗಡಿ ಹವ್ವಾ ಜುಮಾ ಮಸೀದಿಯ ಖತೀಬ್ ಯಹಿಯಾ ತನ್ಯಳ್ ಮದನಿ, ವಿಶ್ವಾಸ್ ಬಾವಾ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕರಾದ ಅಬ್ದುಲ್ ರಾವೂಫ್ ಪುತ್ತಿಗೆ, ದಕ್ಷಿಣ ಕನ್ನಡ ಹಜ್ ಉಮ್ರಾ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸೈಯದ್ ಅನ್ಸರ್ ತನ್ಯಳ್, ಮಾಜಿ ಮೇಯರ್ ಅಶ್ರಫ್ ಕೆ, ಮಂಗಳೂರು ನಗರ ಪಾಲಿಕೆಯ ಸದಸ್ಯರಾದ ಅಬ್ದುಲ್ ಲತೀಫ್ ಕಂದಕ್, ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಹಾಜಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ V4 News 24/7 ಮಂಗಳೂರು.